ಬೀನ್ಸ್ ಪಲ್ಯ ಇದೆಯಲ್ಲ, ಇಷ್ಟು ಸುಲಭವಾಗಿ ಇಷ್ಟು ರುಚಿಯಾಗಿ ಮಾಡ್ಬೋದು ಅಂತ ನಿಮ್ಗೆ ತಿಳಿದರೆ ದಿನ ಇದನ್ನೇ ಮಾಡ್ತೀರಾ. ಇದು ಚಪಾತಿಗೆ ಕೂಡ ಅಷ್ಟೇ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಬೀನ್ಸ್ ಪಲ್ಯ ಮಾಡೋದಕ್ಕೆ ನಾನು ಸ್ವಲ್ಪ ಬೀನ್ಸನ್ನು ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೇನೆ. ಇವಾಗ ಬೀನ್ಸ್ ಪಲ್ಯ ಮಾಡೋಣ. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಮೀಡಿಯಮ್ ಉರಿ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಕಾದ ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾವು ಹುರಿದ್ಕೋಬೇಕು. ಜೀರಿಗೆ ಮತ್ತು ಸಾಸಿವೆ ಇದೆಯಲ್ಲೋ ಪಟಪಟ ಅಂತ ಹೇಳಬೇಕು. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಹುರಿದ್ಕೋಬೇಕು. ಒಳ್ಳೆ ಫ್ಲೇವರ್ ಬರುತ್ತೆ ನಿಮಗೆ ಕಡಲೆಬೇಳೆ ಹುರಿದಾಗ. ತುಂಬ ಕರಟಿಸೋಕ್ಕೆ ಹೋಗಬೇಡಿ. ಕಡಲೆಬೇಳೆ ಹುರಿದಾದ ನಂತರ 1-2 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಚಿಕ್ಕ ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, ಸ್ವಲ್ಪ ಕರಿ ಲೀವ್ಸ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ, ಹುರಿದ್ಕೊಳ್ಳಿ. ಒಂದು ವೇಳೆ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದವರಾದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಫ್ರೈ ಆದ ನಂತರ ಇವಾಗ ಇದಕ್ಕೆ ನಾವು ಬೀನ್ಸನ್ನು ಹಾಕೋಬೇಕು. ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಬೇಕಿದ್ರೆ ಆಮೇಲೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಲಿ ಉಪ್ಪು. ಇವಾಗ ನಾವು ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಬೇಯಿಸಬೇಕು. ನಾನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ನೀರು ತುಂಬ ಜಾಸ್ತಿ ಬೇಡ, ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ. ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ಅದಾದ ನಂತರ ಇದನ್ನ ಮುಚ್ಚಿಟ್ಬಿಟ್ಟು ನಾವು ಹೈ ಫ್ಲೇಮ್ ಇಟ್ಟು ಒಂದು 3 ನಿಮಿಷ ಬಿಟ್ಬಿಡೋಣ. ಮುಚ್ಚಿಟ್ರೆ ನಮಗೆ ಬೇಗ ಬೇಯುತ್ತೆ. ಪಾತ್ರೆನೇ ಯಾವಾಗಲೂ ತರಕಾರಿ ಬೇಯಿಸುವಾಗ ಮುಚ್ಚಿಟ್ರೆ ಬೇಗ ಬೇಯುತ್ತೆ. ನೀವು ನಡುವೆ ಒಂದ್ಸರಿ ಚೆಕ್ ಮಾಡ್ತಾ ಇರಿ, ಯಾಕಂತಂದರೆ ನೀರು ಡ್ರೈ ಆಗಿದೆಯಾ ಅಥವಾ ಬೀನ್ಸ್ ಬೆಂದಿದೆಯಾ ಅಂತ. ನೀರು ಇನ್ನೂ ಡ್ರೈ ಆಗಿಲ್ಲ, ಬೀನ್ಸ್ ಕೂಡ ಬೆಂದಿಲ್ಲ. ಸೊ ಇನ್ನೊಂದು ಸರಿ ನಾನಿದನ್ನ ಮುಚ್ಚಿಟ್ಬಿಟ್ಟು ಬೇಯಿಸ್ತಾ ಇದ್ದೇನೆ. ಮಗ್ಸ್ತಾ ಇರಿ ಆವಾಗವಾಗ. ನೋಡಿ, ಒಂದು 4-5 ನಿಮಿಷದೊಳಗಡೆ ಬೀನ್ಸ್ ಚೆನ್ನಾಗಿ ಬೆಂದಿರುತ್ತೆ. ಹಾಗೆಯೇ ನೀರು ಕೂಡ ನೋಡಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ಬೀನ್ಸ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ನೀವು ಬೇಕಾದರೆ ಕೈಯಲ್ಲಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ ಬೆಂದಿದೆಯಾ ಅಂತ. ಪರ್ಫೆಕ್ಟಾಗಿ ಬೀನ್ಸ್ ಬೆಂದಿದೆ. ಒಂದ್ಸರಿ ಮಗುಚ್ಕೊಳ್ಳಿ. ಇಷ್ಟೇ, ಬೇರೆ ಏನೂ ಇಲ್ಲ. ಇವಾಗ ಇದಕ್ಕೊಂದು ಫೈನಲಾಗಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿದರೆ ಸೂಪರ್ ಆಗಿರುವಂಥ ಬೀನ್ಸ್ ಪಲ್ಯ ರೆಡಿ. ಇದಕ್ಕೆ ನಾನು ಇವಾಗ ತುರಿದಿರುವಂಥ ಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೇನೆ, ಫ್ರೆಶ್ ಆಗಿರುವಂಥದ್ದು. ಹಾಕಿ ಮಗುಚ್ಕೊಳ್ಳಿ. ಉರಿನ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಮಗುಚ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ. ನನ್ನ ಮಾತನ್ನು ನಂಬಿ ಎಷ್ಟು ಸೂಪರಾಗಿ ಆಗುತ್ತೆ ಈ ಪಲ್ಯ ಅಂತಂದರೆ. ಬೇಕಾದರೆ ನಿಮಗೆ ಸ್ವೀಟಿಶ್ ಫ್ಲೇವರ್ ಸ್ವಲ್ಪ ಇಷ್ಟ ಅಂತಂದರೆ ಚಿಟಿಕೆಯಷ್ಟು ಸಕ್ಕರೆನ ಹಾಕೋಬೋದು. ನಾನೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೇನೆ, ಚಿಟಿಕೆಯಷ್ಟು ತೋರಿಸಿಲ್ಲ ಅಷ್ಟೇ. ನನಗೆ ಆ ಸ್ವೀಟಿಶ್ ಫ್ಲೇವರ್ ಇಷ್ಟ. ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ, ರುಚಿಯಾಗಿರುವಂಥ ತುಂಬಾ ಚೆನ್ನಾಗಿರುವಂಥ ಬೀನ್ಸ್ ಪಲ್ಯ ರೆಡಿಯಾಗಿದೆ. ಅಡುಗೆ ಬರದವರು ಕೂಡ ಈ ರೆಸಿಪಿ ನೋಡಿದರೆ ತಟ್ಟಂತ ಮಾಡಿಬಿಡೋದು, ಅಷ್ಟು ಸುಲಭ ಇದೆ. ಚಪಾತಿಗೆ ದಿ ಬೆಸ್ಟ್ ಇದು. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಊಟ ಮಾಡುವಾಗ ಸೈಡ್ ಡಿಶ್ ಆಗಿನೂ ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಬೀನ್ಸಲ್ಲಿ ಹೈಯೆಸ್ಟ್ ಫೈಬರ್ ಇರೋದ್ರಿಂದ ಇದು ಎಲ್ರಿಗೂ ತುಂಬಾ ಒಳ್ಳೆಯದು. ಮಕ್ಕಳಿಂದ ದೊಡ್ಡವರಿಗೆ ತನಕ ಈ ಪಲ್ಯ ತುಂಬಾ ಒಳ್ಳೆಯದು.